ಗೈಸ್ ಇದು ನೋಡಿ ಖೋಖೋ. ಫಾಸ್ಟ್ಗೆ ತೆಗಿತಾ ಇದ್ದಾನೆ ನೋಡಿ, ಈ ಥರ. ಅದರೊಳಗಡೆ ಸುಮಾರು ಹಣ್ಣಾಗಿ ಇಲ್ಲಿ ನೋಡಿ, ಚಿಂಚುನು ಬಂದು ಕೂತ್ಕೊಂಡಿದ್ದಾಳೆ. ಇಲ್ಲಿ ನೋಡ್ತಿದ್ದಾಳೆ. ಅವಳು ಹಾಗೇನೆ ಬಂದು ಏನು ಮಾಡ್ತಾನೆ ಅಂತ ಬಂದು ನೋಡ್ಕೊತಿದ್ದಾಳೆ. ಚಿಂಚು ಅವಳು ಬಂದು ಇಲ್ಲೇ ಇದ್ದಾಳೆ ಕೂತ್ಕೊಂಡು ರೆಡಿ ಅವಳು ಮಸಾಜ್ ಮಾಡ್ತಾ ಇದ್ದಾಳೆ ನೋಡಿ ವಿಕ್ಕಿಗೆ. ಅವನು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನಲ್ಲ, ಅದಕ್ಕೆ ಮಸಾಜ್ ಮಾಡ್ತಿದ್ದಾಳೆ.
ಏನು ರೇಟ್ ಇಲ್ಲ ಅಂತ ಬೇಸರ ಆಗ್ತಿದ್ಯಾ ಹೀಗೆ? ಅಂತಲೇ ಮಾಡಿದ್ದು. ಮತ್ತೆ ಇದರಲ್ಲಿ ಇದು ಮಿಶ್ರ ಬೆಲೆ ತೋಟದಲ್ಲಿ ಮಿಶ್ರ ಬೆಲೆಯಾಗಿ ಮಾಡಿದ್ರಿಂದ ನಮಗೆ 2ರಲ್ಲಿ ಆದಾಯ ಬರುತ್ತೆ. ಊರಿಂದ ಫಸ್ಟಿಗೆ ಇದ್ದದ್ದು ಇಲ್ಲಿ ಕೊಕ್ಕ ಎಲ್ಲ ಜಾಸ್ತಿ ಇಲ್ಲಿಂದಲೇ ಹೋಗ್ತಾ ಇತ್ತು ಫ್ಯಾಕ್ಟ್ರಿಗೆಲ್ಲ. ಅದರ ಮೇಲೆ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ಸ್ಪ್ರಿಂಕ್ಲರ್, ತೋಟದ ಸ್ಪ್ರಿಂಕ್ಲರಲ್ಲಿ ಅಡಿಕೆ ಮರಕ್ಕೆ ಸರಿಯಾಗಿ ನೀರೆಲ್ಲ ಸ್ಪ್ರೇ ಆಗೋಲ್ಲ. ಇಲ್ಲದ್ರೆ ಸೈಡಿಂದ ಆ ಕಡೆ ಈ ಕಡೆ ಹೋಗೋದಕ್ಕೆ ಒಳ್ಳೆಯದಾಗುತ್ತೆ. ಮತ್ತು ಈ ಮಿಶ್ರ ಬೆಳೆಗೆ ಇದಕ್ಕೂ ಒಳ್ಳೆಯದಾಗುತ್ತೆ. ಕೊಕ್ಕೋ ಬೆಳೆ ಇದ್ದರೆ ನಿಮಗೆ ಎಲ್ಲದಕ್ಕೂ ಸಹಾಯ ಆಗುತ್ತೆ. ಇದರಲ್ಲಿ ಹಣ್ಣಿದೆ, ಕಾಯಿ ಇದೆ, ಮತ್ತೆ ಹಾಳಾಗಿರೋದಿದೆ. ಇದನ್ನ ಮೂರನ್ನು ಹಾಕ್ಬೋದು ಅಥವಾ ಬರೀ ಹಣ್ಣು ಮಾತ್ರ? ಇಲ್ಲ, ಕಪ್ಪಾಗಿದ್ದದನ್ನು ಹಾಕ್ಬಾರ್ದು. ಕಪ್ಪಾಗಿ ಕಾಯಿ ಇದ್ರೆ ಅದನ್ನು ನೋಡಿಕೊಳ್ಬೇಕಾಗುತ್ತೆ. ಒಳಗಡೆ ಕಪ್ಪಾಗಿದ್ರೆ ಅದನ್ನು ಹಾಕ್ಲಿಕ್ಕೆಲ್ಲ. ಮತ್ತೆ ಉಳಿದ ಎಲ್ಲ ಇದನ್ನು ಹಾಕ್ಬೋದು. ಕಾಯಿ ಹಾಕ್ಬಾರ್ದು. ಕಾಯಿ ಹಾಕಿದರೆ ಅದು ರಿಜೆಕ್ಟ್ ಆಗುತ್ತೆ. ಅದು ನಮಗೆ ಮೈನಾಗಿ ಕೊಕ್ಕೋದಲ್ಲಿ ಕೊಕ್ಕೋ ಒಳಗಡೆ ಬೀಜ ಗಟ್ಟಿ ಇರಬೇಕು, ಅದೇ ಮೈನ್. ಅದರ ಮೇಲ್ಗಡೆ ಇದರಲ್ಲಿ ಏನು ಇಲ್ಲ, ನಮಗೆ ಒಳಗಡೆ ಬೀಜ ಇರುತ್ತೆ, ಆ ಬೀಜ ಗಟ್ಟಿ ಇರಬೇಕು. ಅದೇ ಚಾಕ್ಲೇಟಿಗೆ ಎಲ್ಲ ಶಂಕಗೆಲ್ಲ ಹೋಗೋದು ಅದೇ. ಅಲ್ಲ, ಇದನ್ನೀಗ ಫಸ್ಟಿಗೆ ನಡಬೇಕಾದ್ರೆ ಇದೆ ಅಲ್ವಾ, ಇದನ್ನೇ ಒಣಗಿ ಅಂತ ಹೇಗೆ ಯೂಸ್ ಮಾಡಬೇಕು? ನರ್ಸರಿ ಮಾಡಲಿಕ್ಕೂ ಆಗುತ್ತೆ. ಅದರಲ್ಲಿ 2-3 ಥರ ಮಾಡ್ತಾರೆ. ಕೆಲವು ಅದಕ್ಕೆ ಮಣ್ಣು ಮತ್ತು ಹೊಯ್ಗೆ ಎಲ್ಲ ಮಿಕ್ಸ್ ಮಾಡಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಿ ಬೀಜ ಮಾಡಿದರೂ ಆಗುತ್ತೆ.
ಮತ್ತು ಅಲ್ಲಿಂದ ಅಲ್ಲಿಗೆ ಅಲ್ಲೇ ಕೆಳಗಡೆ ಹಾಕಿದರೂ ಆಗುತ್ತೆ. ಹೊಯ್ಗೆಯಲ್ಲಿ ಹೊಯ್ಗೆ ಮಾತ್ರ ಮಿಕ್ಸ್ ಆಗಬೇಕು. ಹೊಯ್ಗೆ ಬೇಕಿಲ್ಲ. ಇದು ಬೀಜ ಬರುತ್ತೆ. ತುಂಬ ಟೈಮ್ ಬೇಕಂತಿಲ್ಲ. ಇನ್ನು ಈ ಥರ ಇದನ್ನು ಈಗ ನೀವು ಭಾಗ ಮಾಡಿ ಮಾರ್ಕೆಟ್ಗೆ ರೆಡಿ ಮಾಡ್ತಿದ್ರಲ್ಲ, ಇದು ಒಂದು ದಿನ ಇಟ್ಕೊಳ್ಬೋದು ಅಥವಾ ನೆಕ್ಸ್ಟ್ ಡೇನೇ ತೊಗೊಂಡು ಹೋಗ್ಬೇಕು? ಯಾಕಂದರೆ ಸುಮಾರು ದಿನ ಆದರೆ ಇದು ನೀರಲ್ಲಿ ಬಿಡುವುದಿಲ್ವಾ ಹೇಗೆ ಅಂತ? ಇಲ್ಲ ಏನಾಗಲ್ಲ, ಅದು ತುಂಬ ದಿವಸ ಆಗಬಾರ್ದು. ತಗೊಳ್ತಾರೆ, ಅದು ಜಾಸ್ತಿ ದಿನ ಆದರೆ ಮಾರ್ಕೆಟಲ್ಲಿ ತಗೊಳ್ಳೋದಿಲ್ವಾ? ಪರವಾಗಿಲ್ಲ, ಹಾಳೇನಾಗೋದಿಲ್ಲ. ಜಾಸ್ತಿ ಎಲ್ಲ ಕಡೆನೇ ಇದೆ. ಒಕ್ಕ 1-2 ಗಿಡ ಇಲ್ಲದ ಮನೆ ಇಲ್ಲ. ಇನ್ನು ಲಾಸ್ಟ್ಗೆ ಈಗ ಇದನ್ನ ಕೊಕ್ಕೋ ಬೆಳಿಬೇಕು ಅಂತ ಸುಮಾರು ಜನ ಅಂದ್ಕೊಂಡಿರ್ತಾರೆ. ಕೆಲವೊಬ್ಬರಿಗೆ ಇರುತ್ತೆ ಹೇಗೆ ಅಂದರೆ ಕಷ್ಟ ಆಗ್ಬೋದೋ ಏನು ಹೇಗೆ ಅಂತ ಮಾಹಿತಿನೇ ಇರೋದಿಲ್ಲ. ಮತ್ತು ಕೊಕ್ಕೋ ಬೆಳೆಯೋರಿಗೆ ಅಂತ ಹೇಳ್ತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ? ಅಂದರೆ ಕೊಕ್ಕೋ ಬೆಳಿಬೇಕಾದ್ರನ ಬೆಳೆಯೋರಿಗೆ ಅಂತ ಹೇಳ್ತೀರಾ? ಬೆಳೆಯವರಿಗೆ ಇದನ್ನು ಮಾಡ್ಬೋದು. ಇದು ಮಿಶ್ರ ಬೆಳೆಯವರಿಗೆ ಇದು ನಮಗೆ ಭಾರಿ ಆದಾಯ. ತುಂಬ ರಿಸ್ಕ್ ಅಂತ ಅನಿಸೋದಿಲ್ಲ ಅಲ್ಲ? ಏನು ರಿಸ್ಕ್ ಅಂತ ಮಿಶ್ರ ಬೆಳೆಯಲ್ಲಿ ಕೊಕ್ಕೋವನ್ನು ಮಾಡ್ಬೋದು. ಒಳ್ಳೆ ಇದರಲ್ಲಿ ಆದಾಯ ಇರುತ್ತೆ, ಒಳ್ಳೆ ಟೈಮಲ್ಲಿ ಆದಾಯ ಇರುತ್ತೆ. ಅಂದರೆ ಆ ಟೈಮಲ್ಲಿ ನಿಮಗೆ ಯಾವುದು ಆದಾಯ ಬೇರೆ ಬರೋದಿಲ್ಲ, ಆ ಟೈಮಲ್ಲಿ ಕೊಕ್ಕೋ ಆಗೋದು ಅದೊಂದು ನಮಗೆ ಪ್ಲಸ್ ಪಾಯಿಂಟ್. ಒಳ್ಳೆ ಟೈಮಲ್ಲಿ ನಿಮಗೆ ಆದಾಯ ಬರುತ್ತೆ. ಮತ್ತು ಬೇರೆ ಯಾವುದೆಲ್ಲೂ ಬೇರೆ ಈ ಟೈಮಲ್ಲಿ ನಿಮಗೆ ಆದಾಯ ಸಿಗೋದಿಲ್ಲ. ಕಾಳುಮೆಣಸು ಆದರೂ ಈ